ಮಂಜೇಶ್ವರ ವಿಧಾನಸಭಾ ಚುನಾವಣೆಯ ಫಲಿತಾಂಶದ ಬಳಿಕ ಮಂಜೇಶ್ವರದ ರಾಘಂ ಜಂಕ್ಷನ್ ಪರಿಸರದಲ್ಲಿ ರಾಜಕೀಯ ನೇತಾರರಾದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಹಾಗೂ ನೂತನವಾಗಿ ಆಯ್ಕೆಯಾದ ಮಂಜೇಶ್ವರ ಶಾಸಕ ಎಕೆಎಂ ಅಶ್ರಫ್ ಅವರಿಗೆ ಅಭಿನಂದನೆ ಸಲ್ಲಿಸುವ ರೀತಿಯಲ್ಲಿ ಪ್ರತ್ಯಕ್ಷಗೊಂಡ ಫ್ಲೆಕ್ಸ್ ನೋಡುಗರಿಗೆ ರಾಜಕೀಯ ನೇತಾರರಿಗೂ ತಲೆನೋವಾಗಿ ಪರಿಣಮಿಸಿದೆ. ಈ ಬಗ್ಗೆ ಕಾಸರಗೋಡಿನಲ್ಲಿ ಸುದ್ದಿಗಾರರೊಂದಿಗೆ ಪ್ರತಿಕ್ರಿಯಿಸಿದ ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೂ ಮಂಜೇಶ್ವರದ ಬಿಜೆಪಿ ಅಭ್ಯರ್ಥಿಯಾಗಿದ್ದ ಕೆ ಸುರೇಂದ್ರನ್ ಅವರು ಮಂಜೇಶ್ವರದಲ್ಲಿ ಮುಸ್ಲಿಂ ಲೀಗ್ ಹಾಗೂ ಎಡರಂಗದ ರಹಸ್ಯ ಒಪ್ಪಂದಕ್ಕೆ ಇದುವೇ ಸಾಕ್ಷಿಯಲ್ಲವೇ. ಎಡರಂಗದ ಬೆಂಬಲದೊಂದಿಗೆ ಲೀಗ್ ಅಭ್ಯರ್ಥಿ ಜಯಶಾಲಿಯಾಗಿರುವುದಾಗಿ ಆರೋಪಿಸಿದ್ದಾರೆ. ಫ್ಲೆಕ್ಸ್ನ ಇಬ್ಬರು ನೇತಾರರ ಕೆಳಗಡೆ 5 ಮಂದಿಯ ಭಾವಚಿತ್ರವನ್ನ ಲಗತ್ತಿಸಲಾಗಿದೆ. ಆದರೆ ಇವರ ಪೈಕಿ ಯಾರು ಯಾವುದೇ ರಾಜಕೀಯ ಪಕ್ಷದ ಸದಸ್ಯತ್ವವನ್ನ ಪಡೆದಿಲ್ಲವಾದರೂ ರಾಜಕೀಯ ಪಕ್ಷಗಳ ಅಭ್ಯರ್ಥಿಗಳಿಗೆ ಬೆಂಬಲವನ್ನ ನೀಡದವರಾಗಿರುವುದಾಗಿ ತಿಳಿದು ಬಂದಿದೆ. ಎಂದು ಹೇಳಿದ್ರು. മഞ്ചേശ്വരത്ത് എന്താണ് സംഭവിച്ചത് എന്നുള്ളത് ഇന്നലെ ഹൊസങ്കടിയിൽ നിങ്ങൾ ഒരു പ്രചാരണ ബോർഡ് കണ്ടിട്ടുണ്ടാവും. പിണറായി വിജയനും ജയിച്ച എം.എൽ.എയും ഒരുമിച്ച് ജനങ്ങൾ ലീഗുകാരും CPM-മാരും ഒരുമിച്ച് അഭിവാദ്യം ചെയ്യുന്ന ചിത്രം ഇന്നലെ ഹൊസങ്കടിയിൽ പരസ്യമായി തൂക്കിയിട്ടുണ്ടല്ലോ. CPM-ന്റെ പിന്തുണയോടുകൂടിയാണ് മഞ്ചേശ്വരത്ത് മുസ്ലിം ലീഗ് ജയിച്ചത്. അത് പച്ചയായിട്ടുള്ള സത്യമാണ്. പിണറായി വിജയൻ പറഞ്ഞതുപോലെ വോട്ട് കച്ചവടമാണ് നടന്നതെങ്കിൽ അത് എത്രയ്ക്കാണ് കച്ചവടം ചെയ്തത്, ആരാണ് അതിൻ്റെ ഗുണഭോക്താവ് എല്ലാം വ്യക്തമാക്കേണ്ടത് മുഖ്യമന്ത്രി തന്നെ. ಆದರೆ ಈ ಫ್ಲೆಕ್ಸ್ ವಿವಾದವಾಗುತ್ತಿದ್ದಂತೆ ಸಿಪಿಎಂ ರಾಜ್ಯ ಸಮಿತಿಯ ನಿರ್ದೇಶನದಂತೆ ಮಂಜೇಶ್ವರ ಠಾಣೆಯಲ್ಲಿ ದೂರು ದಾಖಲಾಗಿದೆ.